ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘ ಪುತ್ತೂರು ಇದರ ವತಿಯಿಂದ ನಡೀತಿರುವ ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ ನನಗೆ ಸಮಾಜಶ್ರೀ ಮತ್ತು ಪತ್ರಿಕೋದ್ಯಮಕ್ಕೆ ಸ್ವರ್ಣ ಸಾಧನಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ಅದಕ್ಕೆ ಮನತುಂಬಿ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು. ಸಮಯ ನೋಡ್ತಾ ಇದ್ದೇನೆ, ಗಂಟೆ ಎಷ್ಟಾಯಿತು. ಯಾಕೆಂದರೆ ಇದು ಸಮಯದ ವಿಷಯ. ಯಾಕೆಂದರೆ ವಯಸ್ಸಾದವರು ಎಲ್ಲ ನಿವೃತ್ತಿಯಾದ ನಂತರ ಬಂದಿದ್ದೀರಿ. ಇವತ್ತು ನಿಮ್ಮ ಸಂಘಕ್ಕೆ 54 ವರ್ಷ ಆಯಿತು. ಇನ್ನು 5-6 ವರ್ಷ ಅಂದರೆ ನಿವೃತ್ತಿ ಲೆಕ್ಕದಲ್ಲಿ ನಿವೃತ್ತಕ್ಕೆ. ಆಗ ಆ ಹಂತದಲ್ಲಿದ್ದೀರಿ. ಅಂದರೆ ಅನುಭವತೆಯಿಂದ ಪಕ್ವರಾಗಿದ್ದೀರಿ. ಸಂಘವನ್ನು ಕಟ್ಟಿ ನಿಮ್ಮ ಜೀವನದ ಅನುಭವದಲ್ಲಿದ್ದೀರಿ. ನನಗೆ ತುಂಬ ಅತ್ಯಂತ ಇಲ್ಲಿ ಬಂದಾಗ ಅತ್ಯಂತ ಸಂಕೋಚ ಆಯಿತು. ಯಾಕೆಂತೇಳಿದರೆ ಎಲ್ಲ ಸಾಧಕರಿದ್ದೀರಿ. ನನ್ನ ಪತ್ರಿಕೆ ಸುಳ್ಯ ಪುತ್ತೂರು ಬೆಳ್ತಂಗಲಿ ಮಾಡಿದಾಗ ನಿಮ್ಮೆಲ್ಲರ ನ್ಯೂಸ್ಗಳು ನಮ್ಮಲ್ಲಿ ಹಲವಾರು ಬಾರಿ ಬಂದಿದೆ. ನಿಮ್ಮ ಸಾಧನೆಗಳು ಬಂದಿದೆ, ಪ್ರಶಸ್ತಿಗಳು ಬಂದಿವೆ. ತಾಳ್ತೆಜಿಯವರಿದ್ದಾರೆ, ಆರ್ಥಿಕಜಿಯವರಿದ್ದಾರೆ. ಯಾರು ನಿಮ್ಮಲ್ಲಿ ಹೇಳಿ ನಿಮ್ಮ ಎಲ್ಲ ನ್ಯೂಸ್ಗಳು ನಮ್ಮಲ್ಲಿ ಬಂದಿವೆ. ನನಗೆಲ್ಲ ಮುಖಗಳು ಪರಿಚಿತ ಮುಖಗಳು. ಭಾಳ ಕಷ್ಟ. ಪರಿಚಿತ ಮುಖಗಳಿದ್ದರೂ ನಮ್ಮನ್ನು ಗೊತ್ತಿರುವವರು. ಸೂರ್ಯನಾಡಿ ನನ್ನ ಬಗ್ಗೆ ಮಾತಾಡಿದರು. ಪ್ರಾಯಶಃ ನನಗೆ ಎಷ್ಟೋ ಅನಿಸಿತು, ನಾನು ಯಾಕೆ ಓಟಿ ನಿಂತಿದ್ದೇನೆ ಅಂತ ಹೇಳೋದು ನನಗೆ ಭಾಳ ಹೆಚ್ಚು ವರ್ಷಕ್ಕೆ ಕಷ್ಟ ಆಗ್ತದೆ. ಸೂರ್ಯನನ್ನು ಭಾಳ ಚೆನ್ನಾಗಿ ಮನದಟ್ಟು ಮಾಡಿದರು. ನಾನು ಏನು ಮಾಡಿದೆ ಅಂತೇಳಿ ಭಾಳ ಚೆನ್ನಾಗಿ ಹೇಳಿದರು. ನಾನು ನೆನೆಸಿಕೊಂಡೆ, ನನ್ನ ಬಗ್ಗೆ ಏನಾದರೂ ಹೇಳಬೇಕಂತಿದ್ರೆ, ಯಾರಿಗೂ ಹೇಳಬೇಕು, ಏನು ಮಾಡಿದೆ ಅಂತ ಗೊತ್ತಾಗಬೇಕಿದ್ರೆ ಸೂರ್ಯನಾರಾಯಣನೇ ಕರ್ಕೊಂಡೋಗಿ ಮಾತಾಡಿಸ್ಬೇಕು. ಅದು ಸಾಧನೆ. ನಾವು ಏನು ಮಾಡಿದ್ದೇವೋ ಅದನ್ನು ಜನಗಳಿಗೆ ಮನ ಮುಟ್ಟುವಂತೆ ಅಳೆದು ತೂಗಿ ಚೆನ್ನಾಗಿ ಎಷ್ಟು ಬೇಕಷ್ಟು ಕೊಡುವ ಶಕ್ತಿಯನ್ನು ಸೂರ್ಯನಾರಾಯಣ ಕೊಟ್ಟಿದ್ದಾರೆ. ಸೂರ್ಯನಾರಾಯಣರೇ ಭಾಳ ಚೆನ್ನಾಗಿ ಅಭಿನಂದನೆ ಮಾಡಿದಿರಿ. ಮೊದಲು ನಿಮಗೆ ಅಭಿನಂದನೆ. ನೀವು ಹೇಳಿದ ಕೆಲವು ವಿಷಯಗಳನ್ನು ಹೇಳಿದೆ. ಆರ್ಥಿಕತೆಯು 18 ವರ್ಷ ನನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ ಸಾಧನೆ ಅಲ್ಲ. ನಾನು ಕೈ ಮುಗಿದ ಆರ್ಥಿಕತೆ ಕೇಳ್ತೇನೆ, ನಾನು ಪಾತ್ರವಂತಲ್ಲಿ ನಮಸ್ಕರಿಸಿ ಕೇಳ್ತೇನೆ. 18 ವರ್ಷ ನಮಗೆ ಬರ್ದಿದ್ದೀರಲ್ಲ, ಪತ್ರಿಕೆ ನಿರಂತರ ಬರೀತಾ ಇದ್ದಿಲ್ಲ, ಅದು ಸಾಧನೆ. ನಿರಂತರವಾಗಿ 18 ವರ್ಷ ಒಂದು ಪತ್ರಿಕೆ ಬರಿಬೇಕಿದ್ರೆ ಅವರ ಸಾಧನೆಗೆ ದಿನ 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 ಬರಿಬೇಕು. ಆಲೋಚನೆ ಮಾಡಿ. ಪ್ರಕಟಿಸೋದು ನನ್ನ ಕೆಲಸ, ಅದಕ್ಕೆ ಜನ ಇದ್ದರೆ ಪ್ರಕಟಿಸ್ತೇವೆ. ಓದುವುದು ನಮ್ಮ ಕೆಲಸ. ತುಂಬ ಸತಿ ಕೇಳ್ತಾರೆ, ನಾನು ಬರ್ತಾರೆ ಜನ ಓದ್ತಾರ? ನಾಳೆ ಓದ್ತಾರೆ ಅರ್ಥಿಕತೆ, ಅದಕ್ಕೆ ಓದುಗರಿದ್ದಾರೆ. ನೀವು ಭಾಳ ಚುಟುಕಾಯಿ ಕೊಡ್ತೀರಿ, ಭಾಳ ಚೆನ್ನಾಗಿದೆ. ಅದಕ್ಕಾಗಿ ವಿಶೇಷವಾಗಿ ಇವತ್ತು ನನ್ನ ಸಾಧನೆ ಪತ್ರಿಕೆ ಉದ್ಯಮ ಬರಬೇಕಿದ್ರೆ ಆರ್ಥಿಕತೆ ಇರುವಂಥ ಪಾತ್ರ ಕೊಟ್ಟಿದೆ. ಬಿ.ವಿ. ಸಾರಂಥ ಲೇಖಕರ ಪಾತ್ರ ಇದೆ. ನೀವೆಲ್ಲ ಎಲ್ಲಿ ಇದ್ದೀರಿ ಇವತ್ತು? ವೇದಿಕೆಯಲ್ಲಿ ಬಂದಿದ್ದೀರಿ. ವೇದಿಕೆಯಲ್ಲಿದ್ದವರು ಎಲ್ಲರೂ ಐತಪ್ಪ ನಾಯಕರಂತೂ ನನ್ನ ಆತ್ಮೀಯರು. ನನ್ನ ಮರ್ತದ ನಮ್ಮ ನೆನಪು ಮಾಡಿದ್ರು. ಮೊನ್ನೆ ನೀನು ಡಾಕ್ಟರ್ ಆಗಿದ್ದಾಗ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೆ ಅಂತೇಳಿ ನನಗೆ ಮರ್ತೋದಕ್ಕೆ ಕಾಲ. ಅಂದರೆ ನಾನು ಡಾಕ್ಟ್ರಾಗಿ ಕೆಲಸ ಮಾಡಿದಾಗ ಕೂಡ ನನ್ನನ್ನು ಗುರುತಿಸಿದವರು ಇವತ್ತು ಐತಪ್ಪ ನಾಯಕರು. ಅದರ ನಂತರ ಪ್ರಶಸ್ತಿ ರಾಷ್ಟ್ರಪತಿ ಪಡೆದರು, ಶಿಕ್ಷಣ ಕ್ಷೇತ್ರದಲ್ಲಿ ಬಂದರು, ಸಾಕ್ಷರತೆಯಲ್ಲಿ ಒಟ್ಟಿಗಿದ್ದೆವು. ಅವರು ಯಾವ ಕ್ಷೇತ್ರದಲ್ಲಿ ಇದ್ದರೂ ನಾವು ಅವರ ಬೆನ್ನಿಂದ ಯಾವ ನಿಂತಿದ್ದೇವೆ. ಯಾಕೆಂದರೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ನಿರಂತರ ಕೆಲಸ. ಈಗ ಅವ್ರಿಗೆ ನೋಡಿದ್ದೇವೆ, ಹತ್ತಿರ ಕೂತ್ಕೊಳ್ತೇನೆ, ಪಾರ್ಕಿನ್ಸನ್ಸ್ ಇದೆ, ಕೈ ನಡೀತದೆ. ಟೆನ್ಷನ್ ಆದ ಕೂಡಲೇ ಜಾಸ್ತಿ. ಟೆನ್ಷನ್ ಯಾಕೆ ಟೆನ್ಷನ್ ಈ ವಿಷಯದಲ್ಲಿ? ನಮಗೆ ಸನ್ಮಾನ ನೋಡೋದಕ್ಕೆ ಅವ್ರಿಗೆ ಟೆನ್ಷನ್ ಅಂದರೆ ಹೇಗೆ? ಅಂದರೆ ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಒಂದು ಕಾರ್ಯಕ್ರಮದ ಇನ್ವಾಲ್ವ್ಮೆಂಟ್ ಏನು? ಈ ವಯಸ್ಸಿನಲ್ಲಿ ಒಂದು ಕಾರ್ಯಕ್ರಮದ ಇನ್ವಾಲ್ವ್ ಇದೆಯಲ್ಲ, ಅದು ಶ್ರೇಷ್ಠತೆ, ಅದು ತಮ್ಮ ಕೆಲಸಗಳ ಬದ್ಧತೆ. ಈ ಬದ್ಧತೆಯ ಕೆಲಸವೇ ನೀವು ನಿವೃತ್ತರಾದರೂ ಕೂಡ ಮುಂಚೆ ನಿಮಗೆ ಗೌರವ, ನಿವೃತ್ತರಾದ ಮೇಲೆ ಕೂಡ ನೀವು ಗೌರವವನ್ನು ಕೊಡೋ ಶಕ್ತಿ ಕೊಟ್ಟದ್ದು ಸಮಾಜ ನಿಮ್ಮನ್ನು ಗುರುತಾ ಇರೋದು ನಿಮ್ಮ ಬದ್ಧತೆಗೆ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಮತ್ತು ನೀವು ಸಮಾಜಕ್ಕೆ ಕೊಟ್ಟ ಕೊಡುಗೆ. ನನ್ನ ಅಭಿನಂದನೆಗಿಂತ ನಿಮಗೆ ಮಾಡಬೇಕಾದ ಅಭಿನಂದನೆ ಭಾಳ ಮುಖ್ಯ. ಇವತ್ತು ನಾನು ಗುರುತಿಸಿದರೆ ಒಬ್ಬೊಬ್ಬರು ಹೇಳಿದರೆ ಅವ್ರದ್ದು ಹೇಳೋದು ದೊಡ್ಡದು. ನಾನು ವೇದಿಕೆ ಹೆಸರು ಹೇಳಿದರೆ ಅದು ದೊಡ್ಡದಾಗ್ತದೆ. ಆದರೆ ಎಲ್ಲರೂ ಕೂಡ ಇವತ್ತು ವೇದಿಕೆ ಎಷ್ಟು ಕಾಂಚನ ಇರ್ಬೋದು, ಯಾರಿದ್ದೀರಿ ಎಲ್ಲರೂ ಕೂಡ ನಾನು ಒಬ್ಬರು ಗುರುತಿಸಿಲ್ಲ ಅಂತಿಲ್ಲ, ನಿಮ್ಮನ್ನು ಗುರುತಿಸಿದ್ದೇವೆ, ಅದು ಗುರುತಿಸುವಂಥದ್ದು ಸಾಮರ್ಥ್ಯ ಇದೆ. ಹಾಗಾಗಿ ಈ ವಾರ್ಷಿಕೊಂದು ಕಾರ್ಯಕ್ರಮದಲ್ಲಿ ನಾನು ನೆನೆಸಿಕೊಳ್ಳೋದು, ಪ್ರತಿಯೊಬ್ಬರು ಕಂಡಾಗ ಆರ್ಥಿಕತೆಯವರ ಬಗ್ಗೆ ನಮ್ಮ ಇವರು ನಮ್ಮ ನಾಯಕರು ಹೇಳಿದರು. ನಾನು ಅವರ ಸ್ಟೂಡೆಂಟ್, ಸುಂದರ ನಾಯಕ್ ಸ್ಟೂಡೆಂಟ್. ಹಿಸ್ಟ್ರಿ ಪಾಠ ಮಾಡ್ತಿದ್ರು. ಬರುವಾಗ
ಇವತ್ತು ಏನು ಎಂಟು ಮಾಡಿದ್ರೆ ನಾಳೆ ಅಲ್ಲಿಂದ ಶುರು ಮಾಡ್ತಾರೆ. ಅತ್ಯಂತ ನೆನಪಿನ ಶಕ್ತಿಯ ಟೀಚರು ಅಂತ. ಅಂದರೆ ನೀವು ಏನು ನಿಮ್ಮ ವಿಭಾಗದಲ್ಲಿ ಕೆಲಸ ಮಾಡಿದ್ದೀರಾ, ಯಾವ ಇಲಾಖೆಯಲ್ಲೇ ಮಾಡಿರ್ಬೋದು, ನಿಮಗೆ ಕೊಟ್ಟ ಕೊಡುಗೆ, ನೀವು ಮಾಡಿದ ಸೇವೆ, ನೀವು ಮಾಡಿದ ಸೇವೆ ನಿಮ್ಮನ್ನು ಜನ ಗುರುತಿಸ್ತಾರಲ್ಲ, ಎಲ್ಲರಿಗೂ ಪುನಃ ನೆನಪಿಸ್ತಾರಲ್ಲ, ಅದು ಅತ್ಯಮೂಲ್ಯವಾದದ್ದು. ನೀವು ಯುವಕರಾಗಿ ಇರಬೇಕು. ನಾನು ಐತಪ್ಪ ರಿಕ್ವೆಸ್ಟ್ ಇಷ್ಟು ಟೆನ್ಷನ್ ಮಾಡಿಕೊಂಡ್ಬಿಡಿ. ಸಮಾಜ ಮುಂದೆ ಹೋಗ್ತದೆ, 20 ವಯಸ್ಸು ಅಂತಲ್ಲ, ಮುಂದೆ ಹೋಗ್ತದೆ. ನಾವೇ ಯಾಕೆ ಟೆನ್ಷನ್ ಮಾಡಿಕೊಳ್ಬೇಕು? ನನಗೀಗ ನಿಮ್ಮಾಗಿ ನಿವೃತ್ತಿ ಆಗಿದೆ, 60 ವರ್ಷ ಅಲ್ಲ, ಅದರಂತ 15 ವರ್ಷ ಆಗಿದೆ ನನಗೆ 75. ನಾನು ನಿವೃತ್ತಿನಾಗಿ ಇರಬೇಕಿತ್ತು, ಆದರೆ ನಿವೃತ್ತಿ ಆಗಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಉದ್ಯಮ ಹಾಗೆ ಆಗಿದೆ. ಡಾಕ್ಟರ್ ಆಗಿದ್ದರೂ ನಿವೃತ್ತಿ ಆಗ್ತಿಲ್ಲ, ಪತ್ರಿಕೋದ್ಯಮದಲ್ಲಿ ನಿವೃತ್ತಿ ಇಲ್ಲ. ಹಾಗೆ ಒಂದು ನಿವೃತ್ತಿ ಇಲ್ಲದ ಕೆಲಸ ಅಂದರೆ ಪತ್ರಿಕೋದ್ಯಮ ಮತ್ತು ಡಾಕ್ಟರ್. ಹಾಗೆ ಅಂತ ನಾನು ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಇರ್ತೀನಿ, ನೀವು ಎಲ್ಲರೂ ಸಾಮರ್ಥ್ಯವಂತರಿದ್ದೀರಿ. ನಿವೃತ್ತಿ ವಯಸ್ಸು ಒಂದು ಮಾತಿದೆ, ಮಹಿಳೆಯ ವಯಸ್ಸು ಕೇಳಿದರೆ ಕೇಳಬಾರ್ದಂತೆ. ಅವರು ಏನು ಹೇಳ್ತಾರ ಅದು ಅವರ ವಯಸ್ಸು ಅಂತ ತಗೊಳ್ಬೇಕಂತೆ, ನಾವು ಕೇಳಬಾರ್ದಂತ ಹೇಳ್ತೀವಿ. ಹಾಗೆ ಪುರುಷರ ವಯಸ್ಸು ಕೇಳಬಾರ್ದಂತೆ, ಅವ್ರು ಏನು ನೆನೆಸಿಕೊಳ್ತಾರ ಅದು ಅವರ ವಯಸ್ಸಂತೆ. ಇವತ್ತು 60 kg ಇವತ್ತು ಯುವಕರೇ ಅವರು, ಅವ್ರ ವಯಸ್ಸು ನಾವು ಹೇಳಬಾರ್ದು. ಆ ವಯಸ್ಸು ನೆನೆಸಿಕೊಂಡದ್ದು ವಯಸ್ಸು. ಹಾಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ವಯಸ್ಸಾಗಿದೆ ಅಂತ ಚಿಂತೆ ಮಾಡಿಬಿಡಿ. ನಾನು ನಿರಂತರ ಹೇಳೋದು, ಎಷ್ಟು ಸರ್ತಿ ಚಟುವಟಿಕೆಯಲ್ಲಿ ಇರ್ತೀರಾ ಅಷ್ಟು ಸಮಯ ನಿಮ್ಗೆ ಆಯುಷು ಭರ್ತಿ ಆಗ್ತದೆ. ಚಟುವಟಿಕೆಯಿಂದ ದೂರ ಆಗ್ತೀರಾ, ಮನೆಯವರು ದೂರ ಮಾಡ್ತಾರೆ, ಸಮಾಜ ದೂರ ಇರ್ತದೆ, ನೀವು ನಿವೃತ್ತಿ ಆಗಿಬಿಡ್ತೀರಿ ಜೀವನದಲ್ಲಿ. ಆದ್ದರಿಂದ ನಿವೃತ್ತಿ ಆಗಿಬಿಡಿ. ನೀವು ರಿಟೈರ್ಡ್ ಆದಲ್ಲ, ಟೈರ್ಡ್ ಅಲ್ಲ, ರಿಟೈರ್ಡ್ ಆಗಿದ್ದೀರಿ ಜಾಬಿಂದ, ನಿಮ್ಮನ್ನು ನಿವೃತ್ತಿ ಕೊಟ್ಟರು, ಆದರೆ ನಿಮ್ಮನ್ನು ಸಮಾಜಕ್ಕೆ ಕೊಟ್ಟರು. ಇನ್ನು ಸಮಾಜದಲ್ಲಿ ನೀವು ಮಾಡಿದ ವಿದ್ಯೆಗಳನ್ನು, ನಿಮ್ಮ ಅನುಭವಗಳನ್ನು ಸಮಾಜಕ್ಕೆ ಕೊಡಿ. ಅದು ನೀವು ಟೈರ್ಡ್ ಆಗಲಿಲ್ಲ, ನೀವು ರಿಟೈರ್ಡ್ ಜಾಬಿಂದ ಆಗಿದ್ದೀರಿ, ಹೊಸ ಜಾಬಿಗೆ ಹೋಗಿ. ನಾವು ಇವತ್ತು ಕೇಳೋದಿಷ್ಟು, ನಿಮ್ಮ ಬದುಕಿನ ಅಂಶ ನಿಮ್ಮ ಉದ್ಯೋಗ ಅಲ್ಲ. ನೀವು ಉದ್ಯೋಗವನ್ನು ಆರಿಸಿಕೊಂಡದ್ದು. ಉದ್ಯೋಗದನ್ನು ನೀವು ಹೇಗೆ ವೈದ್ಯರುಗಳು ಹೇಗೆ ಕೊನೆಯವರೆಗೆ ಮಾಡ್ತಾ ಇರ್ತಾರೋ, ಅಥವಾ ಪತ್ರಿಕೋದ್ಯಮದಲ್ಲಿ ಹೇಗೆ ಕೊನೆಯವರೆಗೂ ತಮ್ಮ ಬಾಳನ್ನು ಬದುಕ್ತಾರೋ, ಹಾಗೆಯೇ ನೀವು ಮಾಡಿದ ಉದ್ಯೋಗವನ್ನು ಅದು ಯಾರಿಗಾದ್ರೂ ಪ್ರಯೋಜನ ಇದೆ. ನಾನು ಐತಪ್ಪ ನಾಯಕರಲ್ಲಿ ಅಧ್ಯಕ್ಷರ ರಿಕ್ವೆಸ್ಟ್ ಇರ್ತೇನೆ, ನಿಮ್ಮಲ್ಲಿ ಯಾರು ಇನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಇಷ್ಟಪಡ್ತಾರ, ಅವರ ಸಾಧನೆಗಳಿದೆಯಾ ಅದನ್ನು ಗುರುತಿಸುವ ಸಂಸ್ಥೆ ನಮ್ಮಲ್ಲಿ ಹೊಂದಿದೆ, ಅರಿವು ಸಂಸ್ಥೆ. ನಾವು ಅರಿವು ಅಂತ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಅದರಲ್ಲಿ ಕೃಷಿಗೆ ಅಂತ ಮಾಡಿದೆವು, ಕೃಷಿಗೆ ಅಲ್ಲ. ಅರಿವು ಅಂದರೆ ಯಾರಲ್ಲಿ ಜ್ಞಾನ ಇದೆಯಾ, ಯಾರಲ್ಲಿ ಶಕ್ತಿ ಇದೆಯಾ, ಯಾರಲ್ಲಿ ಕೊಡೋ ಸಾಮರ್ಥ್ಯ ಇದೆಯಾ ಅದನ್ನು ಅರಿವಂತ ಸ್ವೀಕಾರ ಮಾಡಿ ಯಾರಿಗೆ ಬೇಕಾ ಕೊಡುವಂಥದ್ದು ಅರಿವು ಸಂಸ್ಥೆ. ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಟ್ಯಾಲೆಂಟ್ ಅವರಿದ್ದಾರೆ, ಎಷ್ಟು ಜನ ಸಾಮರ್ಥ್ಯ ಹೊಂದಿರಿ, ಕೊನೆಯ ವಯಸ್ಸಿನವರೆಗೆ ನಿಮ್ಮ ಸಾಮರ್ಥ್ಯ ಜನಗಳಿಗೆ ಮುಟ್ಟಬೇಕು, ಸಮಾಜಕ್ಕೆ ಮುಟ್ಟಬೇಕು. ನೀವು ಅಮೆರಿಕದ ಒಬ್ಬ ಸೈಂಟಿಸ್ಟ್ ನೋಡಿದಿರಿ, ಅವ್ರ ಹೆಸರೇನು ಬರ್ತಾರೆ, ಅವನು ಬಯೋ ಡಿಸೀಸ್ ಆಗಿ ಕಡೆಗೆ ಮಾಡಲಿಕ್ಕಾಗದೆ ಕಡೆಗೆ ಮಲಗಿದಲ್ಲಿ ಊಗುಳು ಬೆರಳಿನಲ್ಲಿ ಕಣ್ಣಿನಲ್ಲಿ ತನ್ನ ಸಂಶೋಧನೆಯನ್ನು ಮಾಡ್ತಾ ಇದ್ದ. ಅವನ ಹೆಸರು ನೆನಪಾಡ್ತಾ ಇಲ್ಲ. ಹಾಗೆ ಅಂದರೆ ನನ್ನ ಬದುಕಿಷ್ಟೇ. ನಾನು ಬದುಕುವುದು ಭಾಳ ಮುಖ್ಯ. ಬದುಕುವುದು ಭಾಳ ಮುಖ್ಯ ಆದಾಗ ಇನ್ನೂ ಎಷ್ಟು ದಿವಸ ಬದುಕ್ತೇವೋ, ಎಷ್ಟು ದಿವಸ ಇರ್ತೇವೋ, ನಿಮ್ಮ ನಿರಂತರ ಚಟುವಟಿಕೆಗೆ ಬೆಂಬಲ ಕೊಟ್ಟಷ್ಟು, ಸಪೋರ್ಟ್ ಮಾಡಿದಷ್ಟು ಮಾನಸಿಕ ಆರೋಗ್ಯದೊಟ್ಟಿಗೆ ಆರ್ಥಿಕ ದೈಹಿಕ ಆರೋಗ್ಯ ಭರ್ತಿ ಆಗ್ತದೆ, ಆರ್ಥಿಕವಾಗಿ ಕೂಡ ಅಭಿವೃದ್ಧಿ ಆಗುವುದು ಅಂತೇಳೋ ಭರವಸೆಯಿಂದ ನಾನು ನಿಮ್ಮೆಲ್ಲರಿಗೆ ದೀರ್ಘಾಯುಷ್ಯ ಕೊಡೋದು ಒಟ್ಟಿಗೆ ದೀರ್ಘವಾದ ಆರೋಗ್ಯ, ದೀರ್ಘವಾದ ಚಿಂತನೆ, ದೀರ್ಘವಾದ ಉದ್ದೇಶದ ಬದುಕು ಬರಲಿ ಅಂತ ಆಶಿಸ್ತೇನೆ. ಕೆಲವರು ಬರಗಾರ ಬರೀತಾರೆ. ಹಾಗಾಗಿ ನಿಮ್ಮ ಎಲ್ಲ ಸಂತೋಷ ನನಗೆ ಇಷ್ಟೇ. ನಾನು ಯಾರು ನೋಡಿದ್ರೆ ನನಗೆ ಪರಿಚಯ ಇದೆ. ಹಾಗಾಗಿ ಇದು ಒಂದು ಅತ್ಯಂತ ಆತ್ಮೀಯ ಸನ್ಮಾನ. ಅಂದರೆ ನೀವು ನನ್ನೊಟ್ಟಿಗೆ ಇದ್ದವರು, ನಮ್ಮನ್ನು ಕಂಡವರಲ್ಲಿ ನಮ್ಮ ಟೀಚರ್ ಇದ್ದಾರೆ, ವಿಠ್ಠಲಿದ್ದವರು ಬಂದಾಗ ಅವರ ತಾಯಿಯನ್ನು ಕರ್ಕೊಂಡ್ರು, ಅವ್ರು ಭೇಟಿದೆ, ಭಾಳ ಸಂತೋಷ ಆಯಿತು. ಮತ್ತು ಯಾರು ಭೇಟಿದ್ರು ಸಂತೋಷ ಆಗ್ತದೆ. ತುಂಬ ಜನ ನನ್ನನ್ನು ಮಾತಾಡ್ತಿದ್ರು, ನನಗೆ ಗುರ್ತಿದೆ ಅಂತ. ಗುರ್ತಿದೆ, ಕೆಲವರು ಮರ್ತೋಗಿರೋದು, ಆದರೆ ಅವರ ಸಾಧನೆ ನೆನಪರ್ತದೆ. ಹಾಗೆ ನಾವು ಯಾರನ್ನು ಇಲ್ಲಿ ಗುರುತಿಸಲಿಕ್ಕೆ ಬಯಸ್ತೇನೆ, ನಿಮ್ಮೆಲ್ಲರ ಒಂದು ಒಟ್ಟಿಗೆ ಇದ್ದು ಈ ಸಮಾರಂಭದಲ್ಲಿ ಭಾಗವಹಿಸೋದು ನನ್ನ ಜೀವನದ ಅತ್ಯಂತ ಹೆಮ್ಮೆಯ ಕ್ಷಣ ಅಂತ ಖಂಡಿತವಾಗಿ ಮನಪೂರ್ವಕವಾಗಿ ಹೇಳ್ಕೊಂಡು ಬರ್ತೇನೆ. ನಾವು ಇನ್ನು ಅರಿವಿನ ಕ್ಷೇತ್ರದಿಂದ ಅಥವಾ ಪತ್ರಿಕೆಯಲ್ಲಿ ಎಷ್ಟು ತೊಡಗಿಸಿಕೊಳ್ತೀರೋ ಅದು ಪತ್ರಿಕೆ ನಿರಂತರ ಬರ್ತಾ ಇರ್ತದೆ. ನನ್ನ ಪತ್ರಿಕೆಯಲ್ಲಿ ಇನ್ನೊಂದು ಸುಳ್ಳು ಹೇಳಿದರು, ಅವರು ವೇದಿಕೆಗೆ ಬರುವುದಿಲ್ಲ ಇದೆ. ವೇದಿಕೆ ಬರುವುದಿಲ್ಲ ಅಲ್ಲ, ನಾನು ಪತ್ರಿಕೋದ್ಯಮ ಮಾಡಿದಾಗ ತುಂಬ ಸರ್ತಿ ನನ್ನನ್ನು ಅತಿಥಿಗಳಾಗಿ ಕರಿತಿದ್ರು. ಯಾಕೆಂದರೆ ನಾನು ಅತಿಥಿಯಾಗಿ ಬಂದರೆ ಜಾಹೀರಾತು ಕೊಡಬೇಕಂತಿಲ್ಲ,
ಯಾಕೆ ನಾನು ಅತಿಥಿ ಅಲ್ವಾ, ನನ್ನ ಪತ್ರಕರ್ತರು ನ್ಯೂಸ್ ಹಾಕ್ತಾರೆ ನೋಡಿ, ನಮ್ಮ ನ್ಯೂಸ್ ಹಾಕ್ತಾರೆ. ಸೊ ಜಾಹೀರಾತಿನ ಕೊರತೆ ಅದು ಒಂದು ಸಣ್ಣ ಮನಸ್ಸಿಗೆ ನನಗಿತ್ತು. ಜಾಹೀರಾತು ಕೊಡದೇ ಇರಲಿಕ್ಕೆ ಒಂದು ಕಾರಣ ಆಗಬಾರ್ದು. ಜಾಹೀರಾತು ಕೊಡೋದ್ರೆ ನಾವು ಬದುಕುವುದಿಲ್ಲ. ಆಯಿತು. ಎರಡನೇದು ಅಂತ, ವೇದಿಕೆಯಲ್ಲಿ ಕೂತರೆ, ನಾನು ವೇದಿಕೆಯಲ್ಲಿ ಕೂತರೆ ಅಂತ ತುಂಬ ಕ್ಷೇತ್ರದಲ್ಲಿ ಕೂತಿದ್ದಾರೆ, ತುಂಬ ಜನ ಸಾಧಕರಿದ್ದಾರೆ. ನಮ್ಮ ರಿಪೋರ್ಟ್ಗಳ ಗುಣ ಏನು ಹೇಳಿ, ನಾನು ವೇದಿಕೆಯಲ್ಲಿ ಕೂತರೆ ನನ್ನ ನ್ಯೂಸ್ ಮೊದಲಾಗ್ತಾರೆ. ಈ ವೇದಿಕೆ ಮಾಡ್ತಾರೆ, ಪೇಪರ್ ಓದ್ತದೆ ಹೇಗೆ, ನಮ್ಮ ವರದಿಗಾರಿಗೆ ನನ್ನ ನ್ಯೂಸ್ ಬರಬೇಕು, ಅವರಿಗೆ ನಾನೇ ಭಾಳ ಮುಖ್ಯ. ಪತ್ರಿಕೆ ನನ್ನ ನ್ಯೂಸ್ ಬರೋದಿದ್ರೆ ಇದು ಎಲ್ಲ ಪತ್ರಿಕೆಯಲ್ಲೇ ನಿಮ್ಗೆ ಗೊತ್ತಿದೆ. ಅದಕ್ಕೆ ನನ್ನ ನ್ಯೂಸ್ ಹಾಕಿದರೆ ನಾನೇ ಪ್ರಾಮುಖ್ಯತೆ, ಅದೇ ಉಳಿದವ್ರ ಪ್ರಾಮುಖ್ಯ ಮತ್ತೆ ಕಡಿಮೆ ಆಗ್ತದೆ. ಹಾಗಿದ್ದರೆ ನನ್ನನ್ನು ಕಡಿಮೆ ಮಾಡಿಕೊಂಡ್ರೆ ನಾನು ಹೇಗೆ ಅಂತ ಹೇಳಿಕೊಳ್ಳಿ ಅವರಿಗೆ. ಸೊ ನಾಡಿದ ನಾನು ಅತಿಥಿಯಾಗಿ ಹೋದ ಬಿಟ್ಟರೆ ನನ್ನ ಸಮಸ್ಯೆ, ನೀವು ನನ್ನ ವರದಿ ಮಾಡಬೇಕಾಗ್ತದೆ. ನಾನು ಬರೋದಿಲ್ಲ, ನನ್ನ ವರದಿ ಮಾಡಬೇಕಂತಿಲ್ಲ, ಇತರ ವರದಿಯನ್ನು ಚೆನ್ನಾಗಿ ಮಾಡಿ. ಒಂದು ವೇಳೆ ಬರೀಲಿಕ್ಕೆ ಆಗದಿದ್ದರೂ ಸಮಸ್ಯೆ ಇಲ್ಲ, ಯಾಕೆ ನನ್ನ ವರದಿಗಳಿಂದಾಗಿ ಆ ಪತ್ರಿಕೆ ಆ ವರದಿಗಾರಿಕೆ ಹೆಚ್ಚು ಕಡಿಮೆ ಆಗೋದು ಬೇಡ. ಪ್ರೋಟೋಕಾಲ್ ನಿಮ್ಗೆ ಗೊತ್ತಿದೆ. ಈಗಿನ ಕಾಲದಲ್ಲಿ ಪ್ರೋಟೋಕಾಲ್ದಲ್ಲಿ ಮೇಲೆ ಹೆಸರಿದ್ದರೆ ಅತಿಥಿಗಳು ಬರ್ತಾರೆ, ಕೊನೆಯಲ್ಲಿ ಹೆಸರಿದ್ದರೆ ಅತಿಥಿಗಳು ಬರುವುದಿಲ್ಲ. ಅಂಥ ಕಾಲಘಟ್ಟ. ಸುದ್ದಿಯಿಂದ ದೂರ ಇರುವುದು, ಎದುರು ಕೂತು ಮಾಡೋದು ನನ್ನ ಕೆಲಸ. ಯಾಕೆ ನಾನು ನಿಮಗೆ ಸಪೋರ್ಟ್ ಮಾಡೋದು. ನೀವು ನನ್ನ ಪತ್ರಿಕೆ ಬೆಳೀಲಿಕ್ಕೆ ನಾನು ಕಾರಣ ಅಲ್ಲ ಸುಳ್ಳು, ನನ್ನ ಪತ್ರಿಕೆ ಬೆಳೀಲಿಕ್ಕೆ ನೀವು ಕಾರಣ. ಯಾರಲ್ಲಿ ಎದುರಿದ್ದೀರ ನೀವು. ಇವತ್ತು ನಮ್ಮ ಇವರನ್ನು ಉಮೇಶ್ ನಾಯಕರನ್ನು ಗುರುತಿಸಿದ್ದೀರಿ. ಉಮೇಶ್ ನಾಯಕರು ನನ್ನ ಪತ್ರಿಕೆ ಬೆಳವಣಿಗೆ ಕಾರಣ. ಅವ್ರ ನ್ಯೂಸ್ ಬರ್ತಾ ಇರ್ತದೆ, ಅವರಿಗೆ ಅಭಿನಂದನೆ ಕೊಡೋರು ಇರ್ತಾರೆ, ಅವರ ಕಾರ್ಯಕ್ರಮ ಆಗ್ತಾ ಇರ್ತದೆ, ಪತ್ರಿಕೆ ಬೆಳೀತದೆ, ಓದೋರಿದ್ದಾರೆ. ಉಮೇಶ್ ನಾಯಕರಿಗಾಗಿ ಓದೋರಿದ್ದಾರೆ. ಹಾಗೆ ಪತ್ರಿಕೆ ಬೆಳೆಸಿ ಕಾರಣ ಯಾರು? ನೀವು. ಹಾಗೆ ನನ್ನ ಎದುರು ಕೂತ ಹೆಚ್ಚಿನವರು ಎಲ್ಲರೂ ಕೂಡ, ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ನನ್ನ ಬೆಳವಣಿಗೆಗೆ ಮೂಲ ಕಾರಣ. ಹಾಗಾಗಿ ನನ್ನ ಪತ್ರಿಕೆ ಬೆಳವಣಿಗೆಗೆ ನೀವು ಕಾರಣ ಅಂತ ಹೇಳ್ತಾ, ನನ್ನ ಪತ್ರಿಕೆ ಬಗ್ಗೆ ಒಂದೆರಡು ವಿಚಾರಗಳು ನಿಮ್ಮ ಮುಂದಿಟ್ಟು, ಮುಂದಿನ ವಿಷಯ ಇಟ್ಟು ನಾನು ನಿರ್ವಹಿಸ್ತೇನೆ. ನಾನಿವತ್ತು ಈ ಪತ್ರಿಕೋದ್ಯಮದ ಸ್ವಲ್ಪ ನಿವೃತ್ತಿ ಆಗಿದ್ದೇನೆ. ಅಂದರೆ ಆ್ಯಕ್ಟಿವ್ ಪತ್ರಿಕೋದ್ಯಮದಿಂದ ಹೊರಗೆ ಬಂದು ಅರಿವು ಅಂತ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ನೋಡಿಕೊಳ್ತಾರೆ. ಅಂದರೆ ವಿಡಿಯೋ ಚಾನಲ್, ನನ್ನ ಕ್ಯಾಮರಾದವ್ರು ಬಂದಿದ್ದಾರೆ, ಇವತ್ತು ನಾನು ರಿಪೋರ್ಟರ್ ಬಂದಿದ್ದಾರೆ. ಈ ಪತ್ರಿಕೆ ಉದ್ಯಮ ಇತ್ತು ಜಗತ್ತಿನಾದ್ಯಂತ ಇರುವ ಪುತ್ತೂರಿನವರಿಗೆ ದೊರಕಿದೆ. ನಿಮ್ಗೆ ಅದು ಗೊತ್ತಿರಬೇಕು. ಇವತ್ತು ಪುತ್ತೂರಿನವರಿಗೆ ಸೀಮಿತ ಅಲ್ಲ, ಇವತ್ತು ಅಂತರ್ಜಾಲ ಇದೆ. ಸೂರ್ಯನಾರಾಯಣ ಅಮೆರಿಕದಲ್ಲಿದ್ದಾಗ, ಪ್ರವಾಸ ಹೋದಾಗ ನನ್ನ ನ್ಯೂಸ್ ನೋಡಿ ಕಮೆಂಟ್ ಮಾಡ್ತಿದ್ರು, ಅಂಕಣ ಕಳಿಸ್ತಿದ್ರು. ಅಂದರೆ ಜಗತ್ತಲ್ಲಿರುವ ಎಲ್ಲ ಜನಗಳು ಓದುವಂತೆ ಈ ಪೇಪರ್ ಆಗಿದೆ. ಹಾಗೆ ವೆಬ್ಸೈಟ್ ಕೂಡ ಇದೆ. ಹಾಗೆ ಇವತ್ತು ಚಾನಲ್ ಮುಖ್ಯ, ದೃಶ್ಯ, ಮಕ್ಕಳ ದೃಶ್ಯ ಮಾಧ್ಯಮ ಇರೋ ಚಾನಲ್ ಇದೆ, ವೆಬ್ಸೈಟ್ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಅಂದರೆ ಒಂದು ಮಾಧ್ಯಮವಾಗಿ ಪುತ್ತೂರಿನ ಜನರನ್ನು ಯಾರಿಗೆಲ್ಲ ಮುಟ್ಟಿಸ್ಬೇಕು, ಜಗತ್ತಿನಾದ್ಯಂತ ಇರೋ ಪುತ್ತೂರಿಗೆ ಮುಟ್ಟಿಸೋ ಮಾಧ್ಯಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದು ಎಲ್ಲರಿಗೂ ಗೊತ್ತಿರಬೇಕಾದ ವಿಚಾರ. ಯಾಕಂದರೆ ನಿಮಗೆ ಯಾವುದೇ ವಿಚಾರ ಬಂದರೆ ಅದು ಜಗತ್ತಿನ ನಮ್ಮ ಪುತ್ತೂರಿನವರಿಗೆ ಮುಟ್ತದೆ, ಅದಕ್ಕೆ ಪ್ರೀತಿ ಆಗ್ತದೆ, ಆತ್ಮೀಯತೆ ಆಗ್ತದೆ. ನಿಮ್ಮ ಒಂದು ಕೊಡುಗೆ ನನಗೆ ಬೇಕು. ಏನು ಅಂತ ಹೇಳಿದರೆ, ನಿಮ್ಮವರು ಎಲ್ಲೆಲ್ಲಿ ಬರೋರಿದ್ದಾರೆ, ಅವರು ಏನು ಸಾಧನೆ ಮಾಡ್ತಾರೆ. ನಾವು ಅರ್ಥಿಕತೆ ಕೃಷ್ಣಭಟ್ರವರು ತಮ್ಮ ಇದ್ದಾಗ ಕೇಳಿದ್ದೆ, ನಿಮ್ಮ ಆರ್ಟಿಕಲ್ ಕೊಡಿ ಒಮ್ಮೆ ಅಂತ. ನಿಮ್ಮ ತಮ್ಮ ಅಡ್ರೆಸ್ಸಲ್ಲಿದ್ದಾರೆ, ಇಲ್ಲಿ ನಮ್ಮ ಪುತ್ರಕ್ಕೆ ಬರಲಿ. ನಾನು ಎಲ್ಲರಿಗೂ ಹೇಳೋದುಂಟು, ಆಯಿತು ಮಾರಿ, ನಿಮ್ಮವರು ಹೊರಗಿದ್ದಾರೆ, ಮಕ್ಕಳಿರ್ಬೋದು, ಸಂಬಂಧಿಕರಿರ್ಬೋದು, ಅವರು ನ್ಯೂಸ್ ಕೊಡಿ ನಮಗೆ. ನಾನು ಪುತ್ತೂರಿನ ಪತ್ರಿಕೆ ಅಂದರೆ ಪುತ್ತೂರಿನಲ್ಲಿ ಇದ್ದವರ ಪತ್ರಿಕೆ ಅಲ್ಲ, ಪುತ್ತೂರಿನವರು ಜಗತ್ತಿನ ಎಲ್ಲಿದ್ದಾರೆ ಅವರ ಪತ್ರಿಕೆ ಇದು. ಅವ್ರ ನ್ಯೂಸ್ ಬರಲಿ, ನಮಗೆ ಆತ್ಮೀಯತೆ ಆಗ್ತದೆ, ಸಂಬಂಧ ಉಳಿತದೆ. ಅವ್ರ ಹತ್ತಿರ ಊರಿಗೆ ಬರ್ತಾರೆ, ಊರಿಗೆ ಬರುವ ಯಾರಂತ ಗೊತ್ತಾಗ್ತದೆ. ಇಲ್ಲಿ ನಮ್ಮಲ್ಲಿ ಒಬ್ಬರು ಬೂಡಿಯ ರಾಧಾಕೃಷ್ಣ ಇದ್ದಿದ್ದಾರೆ, ಅವರು ಇಲ್ಲಿ ಊರಿನಲ್ಲಿ ಪ್ರಸಿದ್ಧರು. ಆದರೆ ಅವರ ಅಣ್ಣ ಸಂಜೀವ್ ರೈ ಅಂತ ನನ್ನ ಮಿತ್ರ, ನನ್ನ ಕ್ಲಾಸ್ಮೇಟ್, ಅವರು ಡೀನ್ ಆಫ್ ಮೆಡಿಕಲ್ ಕಾಲೇಜ್ ಆಗಿದ್ದರು. ಅವರು ಊರಿಗೆ ಬಂದರೆ ಸಂಜೀವ್ ರೈ ಯಾರಂತ ಯಾರಿಗೆ ಗೊತ್ತಿಲ್ಲ, ಸಂಬಂಧಿಗೆ ಗೊತ್ತಿದೆ. ಒಂದು ಬೂಡಿಯ ಅಣ್ಣ, ರಾಧಾಕೃಷ್ಣ ಅಣ್ಣ. ಆಲೋಚನೆ ಮಾಡಿ ಆಮೇಲೆ ನಡೆದಿ, ನೀನು ಆರ್ಟಿಕಲ್ ಬರಲಿ ಮಾರೆ, ನೀನೊಂದು ಆರ್ಟಿಕಲ್ ಯಾರಂತ ಊರಲ್ಲಿ ಗೊತ್ತಾಗಲಿ, ನೀನೊಂದು ಡೀನ್ ಆಫ್ ದ ಮೆಡಿಕಲ್ ಕಾಲೇಜ್ ಅಂತ ಗೊತ್ತಾಗಲಿ. ಈಗ ಸಂಜೀವರಯ್ಯ ತಮ್ಮ ಬೂಡಿಯ ರಾಧಾಕೃಷ್ಣ ಅಂತ, ಅವರು ಯಾರಂತ ಗೊತ್ತಾದ ಮೇಲೆ ಊರಿನವರ ತಮ್ಮ ಅನ್ನಾದ. ಸೊ ಇದು ಭಾಳ ಮುಖ್ಯ. ಸಮಾಜದಲ್ಲಿ ನಾವು ಗುರುತಿಸಬೇಕಾದ್ರೆ ನಾವು ನಮ್ಮಲ್ಲಿ ಒಂದು ಗುರುತಿಸುವ ಶಕ್ತಿಯನ್ನು ಪತ್ರಿಕೆ ಕೊಡ್ತೇವೆ. ಹಾಗಾಗಿ ನಿಮ್ಮಲ್ಲಿ ಒಂದು ಕೊಡುಗೆ ನಿಮ್ಗೆ ಕೊಡಬೇಕಾದ ಪತ್ರಿಕೆ ನಮಗೆ ಇಷ್ಟೇ. ನಿಮ್ಮವರು ಯಾರೆಲ್ಲ ಹೊರಗಿದ್ದಾರೆ, ಯಾರ ನಂಬರ್ ಇದೆ, ಅವರು ದಯವಿಟ್ಟು ಅವ್ರ ನಂಬರ್ ಕೊಡಿ, ಅವರ ಪರಿಚಯ ಕೊಡಿ, ಸಾಧನೆ ಕೊಡಿ. ನಮ್ಮ ಊರಿಗೆ ಅವರು ಬರೋಗೆ ಇದು ತಂದೆ ತಾಯಿಗಳಿಗೆ ಹೆಚ್ಚಾಗಿ ಹೇಳ್ತೇನೆ ನಾನು. ನಿಮ್ಮ ಮಕ್ಕಳು ಬ್ಯಾಂಗ್ಳೂರಿದ್ದಾರೆ, ಅಮೇರಿಕಲ್ಲಿದ್ದಾರೆ, ಅವರಲ್ಲಿ ದೊಡ್ಡ ಮನುಷ್ಯ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್, ಉದ್ಯಮ ಆಗಿರ್ಬೋದು, ಅವ್ರ ಊರಿಗೆ ಬರೋದಿಲ್ಲ. ಕೇಳಿ, ಊರಲ್ಲಿ ಪರಿಚಯ ಇಲ್ಲ, ಯಾರು ಗುರ್ತ ಇಲ್ಲ, ಒಂದು ಸೀದಾ ಹೋಗ್ತಾರೆ. ಅವ್ರ ಬುಳ್ಳಿಗಳಿಗೆ ಯಾರು ಅಂತ ಗೊತ್ತಿಲ್ಲ. ಹಾಗೆ ಅವರು ನೀವು ಯಾರು ಅಂತ ಊರಲ್ಲಿ ಪರಿಚಯ ಮಾಡಿಕೊಡ್ತೇನೆ. ಸಾಧನೆ ಪರಿಚಯ, ಊರಿಗೆ ಬಂದ ಗೌರವ ಸಿಗ್ತದೆ, ಮನ್ನಣೆ ಸಿಗ್ತದೆ, ಮದುವೆಗಳಿಗೂ ನಮಸ್ಕಾರ ಸಿಗ್ತದೆ, ಬರಲಿಕ್ಕೆ ಪ್ರಾರಂಭ ಆಗ್ತಾರೆ, ಹತ್ತಿರ ಆಗ್ತಾರೆ.
ಊರಿನೊಟ್ಟಿಗೆ ಸಂಬಂಧವನ್ನು ಬೆಳೆಸ್ತಾರೆ. ಆ ಕಾರಣಕ್ಕೆ ನಮ್ಮೊಟ್ಟಿಗೆ ನಾನು ನಿಮ್ಮೊಟ್ಟಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೀವೆಲ್ಲರೂ ನಿಮ್ಮ ನಿಮ್ಮ ಪ್ರೀತಿ ಪಾತ್ರರು, ಹೊರಗಿರುವವರು, ಅವರು ಏನಿದ್ದಾರೆ ಕೊಡಿ, ಸಾಧನೆ ಎಲ್ಲ ಕೊಡಿ. ಅದನ್ನು ಕೊಡ್ತಾ ಮತ್ತು ಇನ್ನೊಂದು ಅಂಕಣ ನಾವು ಪ್ರಾರಂಭ ಮಾಡಿದ್ದೇವೆ, ಅದು ಭಾಳ ಮುಖ್ಯ. ಪ್ರಾಯಶಃ ನಾವು ಎಲ್ಲರೂ ನೆನಪಿಸಿಕೊಳ್ಬೇಕಂತ ನೀವೆಲ್ಲ ಸಾಧನೆ ಮಾಡಿದವರು. ನಾವು ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ಸೃಷ್ಟಿಸಲಾರರು ಅಂತ ಒಂದು ಗಾದೆ ಮಾತಿದೆ ಅಂತ ಅರ್ತಿಕಜಿಯವರು ಹೇಳಿದ್ದಾರೆ. ಚರಿತ್ರೆ ಸೃಷ್ಟಿಸಿದೇನು? ಚರಿತ್ರೆ ಯಾರು ಸೃಷ್ಟಿಸಿದ್ದಾರೆ ಅವ್ರು ನೆನಪಿಸಬೇಕು. ಮೊದಲು ಆದ್ಯತೆ ಗುರುತಿಸುವಂಥದ್ದು. ಆಗ ಪುತ್ತೂರಿನಲ್ಲಿ ಚರಿತ್ರೆ ಯಾರು ಸೃಷ್ಟಿಸಿದ್ದಾರೆ? ಮರೆಯಾಗಿದ್ದಾರೆ. ಮರೆಯಲಾಗದ ಸಾಧಕರು ನಮಗೆ ಉರಿದೆಯಲ್ಲ, ನಾವು ಇರುವಾಗ ಮಾತ್ರ ಗುರುತಿಸೋದಲ್ಲ, ಮರೆಯಾದ ಮೇಲೆ ಯಾರು ಕೇಳ್ತಾರೆ? ಅದಕ್ಕಾಗಿ ಶಹಜಾನ್ ನನ್ನ ಹೆಣ್ಣಿನ ಸರಿಗೆ ತಾಜ್ ಮಹಲ್ ಕಟ್ಟಿದ್ದಾನೆ. ಇದು ತಾಜ್ ಮಹಲ್ ಯಾಕೆ ಕಟ್ಟಿದ್ದಾನೆ? ಶಹಜಾನ್ ಹೆಸರು ಬರ್ತದೆ, ಅವನ ಹೆಣ್ಣಿನ ಹೆಸರು ಯಾಕೆ ಅಂತ ಬರ್ತದೆ. ಹಾಗೆ ಇವತ್ತು ಊರಿನಲ್ಲಿ ನಾವು ಭಾಳ ಮುಖ್ಯವಾದ ಮಾಡಬೇಕಾದ ಕೆಲಸ, ಅದನ್ನು ಉಮೇಶ ನಾಯಕರು ಹೇಳಿದ್ದಾರೆ. ಉಮೇಶರೇ, ಒಂದು ಕೆಲಸ ಮಾಡೋ, ನಮ್ಮ ಊರಿಗೆ ತುಂಬ ಜನ ರಾಮಭಟ್ರು ಇರ್ಬೋದು, ಸಕ್ಕಪ್ರೆ ಇರ್ಬೋದು, ಇನ್ನು ಬೇರೆ ತುಂಬ ಜನ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿದರು, ಸಾಧಕರಾಗಿದ್ದಾರೆ. ಅವರು ಕೊಡುಗೆ ಕೊಟ್ಟು ಊರಿಗೆ ಹೋಗಿದ್ದಾರೆ. ಎಲ್ಲ ರಂಗದಲ್ಲಿ ಕೊಟ್ಟಿದ್ದಾರೆ. ಕೃಷಿ ರಂಗದಲ್ಲಿ ಇರ್ಬೋದು, ಶಿಕ್ಷಣ ರಂಗ ಇರ್ಬೋದು, ಯಾವುದೇ ರಂಗದಲ್ಲಿ ಸಮಾಜಕ್ಕೆ ಸಾಧಕ ಕೊಟ್ಟವರಿದ್ದಾರೆ. ನಮ್ಮ ಪ್ರಥಮ ಆದ್ಯತೆ ಅವರನ್ನು ಗುರುತಿಸಿ ಅವರ ಪರಿಚಯವನ್ನು ಕೊಟ್ಟು ಅವರ ಮಕ್ಕಳೊಟ್ಟಿಗೆ, ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅದು ಸಂತೋಷ ಸುದ್ದಿ ಆಗಬೇಕು, ಸಮಾಜಕ್ಕೂ ಒಳ್ಳೆಯ ಸಂದೇಶ ಆಗಬೇಕು. ಆಗ ಸಂದೇಶ ಆದಾಗ ಪ್ರತಿ ಊರಿನಲ್ಲಿ ನಮ್ಮ ಆ ಕುಟುಂಬದವರಿಗೆ ವಿಶೇಷವಾಗಿ ಹಾಗೂ ಸಮಾಜಕ್ಕೆ ನಾನು ಒಂದು ಸಾಧನೆ ಮಾಡುವ, ನಾನು ಸಾಧನೆ ಮಾಡಿದರೆ ನನ್ನನ್ನು ಜನ ಸಮಾಜ ಗುರುತಿಸ್ತದೆ ಅಂತ ಒಂದು ಭಾರ ಬರಲಿ, ಸ್ವಾರ್ಥ ಇರಲಿ. ಸಮಾಜ ನಾವು ಮಾಡಿ ಕೆಲಸ ಯಾರು ನೋಡುವುದಿಲ್ಲ. ಆದರೆ ಒಂದು ದಾಯಿಗೆ ಏರಿಕೆ ಮಾಡಿಕೊಡು ಎಲ್ಲೇ ಗೊತ್ತಿದೆಯಲ್ಲ. ಖಂಡಿತವಾಗಿ ಕೂಡ ಸುದ್ದಿ ಮತ್ತು ಅರಿವು ಕೇಂದ್ರ ಅಧ್ಯಕ್ಷರೇ, ಐತಪ್ಪ ನಾಯಕರೇ, ಎಲ್ಲ ನಿಮ್ಮಲ್ಲಿ ತುಂಬ ಜನ ಸಾಧಕರಿದ್ದೀರಿ. ಹಾಗೆ ನಾವು ಹಿಂದೆ ಮಾಡಿದ ಸಾಧಕರನ್ನು ಗುರುತಿಸುವ ಮೂಲಕ ಸಮಾಜದಿಂದ ಪ್ರೇರಣೆಯನ್ನು ಪಡೆಯೋಣ. ಪ್ರೇರಣೆ ಪಡಿತ ಮುಂದಿನ ಸಮಾಜ ಅವರ ಮಾರ್ಗದರ್ಶನ ನಡೆಯುವಾಗ ಮಾಡೋಣ. ಅದು ಒಂದು ದಾರಿ. ಆದರೆ ನೀವೆಲ್ಲರೂ ಸಾಧಕರಿದ್ದೀರಿ, ನಿಮ್ಮ ಸಾಧಕರ ಗುರುಸಿ ಒಟ್ಟಿಗೆ ಅಂಥ ಒಂದು ಕೆಲಸದಲ್ಲಿ ಸಮಾಜ ಸುದ್ದಿ ನಿರಂತರವಾಗಿ ನಿಮ್ಮೊಟ್ಟಿಗೆ ಇರಕ್ಕೆ ಬಯಸ್ತದೆ, ನಿಮ್ಮ ಸಾಧನೆ ಗುರುತಿಸ್ತದೆ. ಪುನಃ ನೀವು ಲೇಖನ ಬರೀತೀರಾ, ಸಾಧನೆ ಮಾಡ್ತೀರಾ, ಏನು ಮಾಡ್ತೀರಿದ್ರು ಕೂಡ ಅವಕಾಶ ಅಂತ ಸುದ್ದಿ ವೇದಿಕೆ, ಅರಿವು ವೇದಿಕೆ ಖಂಡಿತ ಕೊಡಲಿಕ್ಕೆ ಬಯಸ್ತದೆ. ಅದು ಆರ್ಥಿಕವಾಗಿ ಅಲ್ಲದಿದ್ದರೂ ಕೂಡ ಸಾಮಾಜಿಕವಾಗಿ ಗೌರವವನ್ನು ಕೊಡುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ. ಮತ್ತು ನಮ್ಮ ಪತ್ರಿಕೆ ಇದು ಸಮಾಜದ ಪತ್ರಿಕೆ, ಇದು ಊರಿನ ಪತ್ರಿಕೆ. ಸೂರ್ಯನಾರಾಯಣ ಹತ್ರ ಹೇಳಬೇಕು, ಇದು ಊರಿನ ಪತ್ರಿಕೆ, ತಾಲೂಕಿನ ಪತ್ರಿಕೆ. ಒಂದು ಮಾತು ಹೇಳಿದೆ, ನಮ್ಮಲ್ಲಿ ಇಲಾಖಾ ಮಾಹಿತಿ ಅಂತಿದೆ. ಭ್ರಷ್ಟಾಚಾರದ ಬಗ್ಗೆ ಹೇಳಿದಿರಿ. ಇಲಾಖಾ ಮಾಹಿತಿ ಅಂದರೆ ಶಾಸಕರಿಲ್ಲಿದ್ದಾರೆ, ವಿ ಎಗಳಿಲ್ಲಿದ್ದಾರೆ, ಪಿ ಡಿ ಒಗಳಿಲ್ಲಿದ್ದಾರೆ. ಅದು ನಮಗೆ ಮಾಹಿತಿ ಇದೆ. ಯಾಕೆ ಅಂತ ಕೇಳಿದರೆ ಊರಿನ ಜನ ಆ ವಿ ಎ ಇಲ್ಲದ್ರೆ ಬಂದು ಕೆಲಸ ಆಗೋದಿಲ್ಲ, ಇ ಎ ಇಲ್ಲದ್ರೆ ಕೆಲಸ ಆಗೋದಿಲ್ಲ. ಇದು ಶಾಸಕರ ಹುಡುಕಿ ಬರಬೇಕಾಗ್ತದೆ. ಅವತ್ತಿನ ಬಳಕೆದಾರ ವೇದಿಕೆಯಿಂದ ಇವತ್ತು ಪತ್ರಿಕೆ ಎಂಡಿನವರು ಕೂಡ ಪ್ರತಿದಿನ ಇಲಾಖಾ ಮಾಹಿತಿ ಯಾಕೆ ಕೊಡ್ತೇವೆ ಅಂದರೆ, ನೀವು ಇಲಾಖೆ ಇದ್ದವರು, ನೀವಾಗ ನಿಮ್ಮನ್ನು ಜನ ಹುಡುಕಿಕೊಂಡು ಬರ್ತಾಯಿದ್ರು. ಆ ಜನ ಬರೋ ಜನರಿಗೆ ನೀವು ಇದ್ದೀರಾ ಇಲ್ಲ ಅಂತ ಗೊತ್ತಾಗಲಿ. ಬಸ್ ಖರ್ಚು ಮಾಡಿ ಬಂದು ಹುಡುಕೋದು ಬೇಡ, ಇದ್ದಾರಂತ ಗೊತ್ತಾಗಿ ಬಂದರೆ ಅವರ ಕೆಲಸ ಆಗ್ತದೆ, ಅವರ ಕೆಲಸ ನಿಮ್ಮ ಕೆಲಸ ಆಗ್ತದೆ. ಹಾಗೆ ಇಲಾಖಾ ಮಾಹಿತಿಯ ಮೂಲಕ ನಾವು ಜನಗಳನ್ನ ನಿರಂತರವಾಗಿ ಇಲಾಖೆ ಟಚ್ ಇಟ್ಟಿದ್ದೇವೆ, ಇಲಾಖೆ ಒಟ್ಟಿಗೆ ಬರುವಾಗ ಮಾಡಿದ್ದೇವೆ, ಜನಗಳಿಗೆ ಸೇವೆ ಕೊಡೋ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇದು ಸಮುದಾಯ ಪತ್ರಿಕೆ ಆಗಿರುವಂಥದ್ದು. ಇಲ್ಲಿ ಐಶ್ವರ್ಯ ಮದುವೆದು ಬರಲಿಲ್ಲ, ವಾಜಪೇಯಿ ನಿಧನ ಅದು ಬರಲಿಲ್ಲ. ಐಶ್ವರ್ಯ ಮದುವೆಗಳು ಎಲ್ಲ ಪತ್ರಿಕೆಗಳು ಜನರು ಹುಡುಕಿ ಬೇಡ ಅಂತ ಹೇಳಿದ್ರು ಹೋಗಿ ಶೂಟ್ ಮಾಡಿ ಹಾಕ್ತಾರೆ. ಧೋನಿ ಮದುವೆ ಆದಾಗ ಧೋನಿಯ ಮದುವೆ ನೋಡಲಿಕ್ಕೆ ಇನ್ನೊಂದು ಯಾವುದೋ ಟೆರೆಸಿನ ಮೇಲೆ ಹಾಕಿ ಪತ್ರಕರ್ತರು ಹಾಕಿ ಹತ್ತಿ ಫೋಟೋ ತೆಗಿಲಿಕ್ಕೆ ಮಾಡ್ತಿದ್ರು. ಅಂದರೆ ಬೇಡ ಅಂತ ಹೇಳಿದ್ರು ಫೋಟೋ ತೆಗೆದು ಅರ್ತಿಕೆ ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಅವ್ರು ದೊಡ್ಡ ಮನುಷ್ಯರು ಅಂತ. ನಾವು ಅದನ್ನು ಹಾಕೋದೇ ಇಲ್ಲ. ನಾವು ನಮ್ಮ ಊರಲ್ಲಿ ಯಾರೋ ಒಂದು ಮದುವೆ ಆದರೆ ಒಂದು ಪಾಪದ ಹುಡುಗಿಯ ದುಡ್ಡವರ ಹಾಕಿದ್ರೆ ಅದನ್ನು ಹಾಕ್ತೇವೆ. ಯಾಕೆಂದರೆ ಅವಳ ಮದುವೆ ನಮಗೆ ಸಂತೋಷ, ನಮ್ಮ ಊರಿನವರ ಸಂತೋಷ, ಅಲ್ಲಿ ಊರಿಗೆ ಹಂಚ್ತೇವೆ. ಹಾಗಾಗಿ ಒಂದು ಸಂತೋಷ ಸುದ್ದಿ ನಮ್ಮಲ್ಲಿ ಹಳ್ಳಿಯಲ್ಲಿ ಎಲ್ಲಿ ಆದರೂ ಅದು ನಮ್ಮ ಊರಿಗೆ ಪರಿಚಯಸ್ಥರಿಗೆ ಆಗ್ತದೆ ಅಂತ ಹೇಳೋ ದೃಷ್ಟಿಕೋನದಿಂದ ನಾವು ಅದನ್ನು ಮದುವೆಯನ್ನು ಉಚಿತವಾಗಿ ಹಾಕ್ತೇವೆ. ಹಾಗೆ ನಿಧನ ಆಗ್ತದೆ, ದುಃಖ ಸುದ್ದಿ. ನಾವು ವಾಜಪೇಯಿ ನಿಧನ ಹಾಕಲಿಲ್ಲ, ರಾಜೀವ್ ಗಾಂಧಿದು ಹಾಕಲಿಲ್ಲ. ನಾವು ಯಾರ್ದು ಹಾಕ್ತೇವೆ ಅಂದರೆ ನಮ್ಮಲ್ಲಿ ಯಾರು ಡೆತ್ ಆದರೆ ಉಚಿತವಾಗಿ ಹಾಕ್ತೇವೆ. ಅಂದರೆ ನಿಧನದ ವಿಷಯ ನಮ್ಮವರಿಗೆ ಅದು ಬೇಜಾರು ಸಂಗತಿ ಗೊತ್ತಾಗುವಂಥದ್ದು. ಅದನ್ನು ಸಮುದಾಯ ಪತ್ರಿಕೆಯಾಗಿ ಸಂತೋಷ ಸುದ್ದಿಯನ್ನು ಹಂಚುತ್ತೇವೆ, ನಿಧನ ಸುದ್ದಿ ಹಂಚುತ್ತೇವೆ. ಸಾಧನೆಯ ಸುದ್ದಿ ನೀವು ಆಯ್ಕೆಯಾಗಿ ಶಾಲಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯಂದು ನಾವು ಹಾಕಲಿಲ್ಲ, ಸಿದ್ದರಾಮಯ್ಯ ಹಾಕಲಿಲ್ಲ, ನಾವು ಶಾಲೆ ಮುಖ್ಯಮಂತ್ರಿ ಹಾಕಿದ್ದೀವಿ. ಯಾಕೆ ನಮಗೆ ಶಾಲೆ ಮುಖ್ಯಮಂತ್ರಿ ನಮ್ಮ ಈ ವಿದ್ಯಾರ್ಥಿಗಳಿಗೆ ನೀವು ಸನ್ಮಾನ ಮಾಡಿದಾಗ ನಮಗೆ ಬಹುದು ದೊಡ್ಡದು. ಹಾಗಾಗಿ ನಾವು ನಮ್ಮ ಊರಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಮಿನಿಸ್ಟರ್ ಮಂತ್ರಿ ಅದು ಹಾಕಲಿಲ್ಲ, ಮುಖ್ಯಮಂತ್ರಿ ಹಾಕಲಿಲ್ಲ.
ನಮ್ಮ ಊರಲ್ಲಿ ಯಾವುದೇ ಊರಲ್ಲಿ ಮುಖ್ಯಮಂತ್ರಿ ಶಾಲೆಯಲ್ಲಿ ಮುಖ್ಯಮಂತ್ರಿ ಆದರೆ ಅಥವಾ ಈ ಥರ ಪ್ರಶಸ್ತಿ ತಗೊಂಡ್ರೆ ಅದು ನಮ್ಮಲ್ಲಿ ಪತ್ರಿಕೆಯಲ್ಲಿ ಬರ್ತದೆ. ಯಾಕೆಂದರೆ ಅದು ಸಮುದಾಯದ ಸುದ್ದಿ, ಅದು ಆ ಮೂಲಕ ಅವರ ಜಗತ್ತಿಗೆ ಬೆಳೆಸುವಂಥ ಸುದ್ದಿ, ಜಗತ್ತಿಗೆ ಅವರನ್ನು ಕೊಡುವಂಥ ಸುದ್ದಿಯಾಗಿ ನಾವಿದ್ದೇವೆ. ಹಾಗೆ ಈ ಸುದ್ದಿ ಬಿಡುಗಡೆ ಪತ್ರಿಕೆಯ ವಿಶೇಷತೆ ಏನು ಅಂತ ನನ್ನಲ್ಲಿ ಒಬ್ಬರು ಕೇಳಿದರು. ನಡೆದು ನಮ್ಮ ಊರಿನ ಪತ್ರಿಕೆ ಉದಯವಾಣಿ ಇದ್ರೆ ಉದಯವಾಣಿ ಯಾರ್ದು, ಪ್ರಜಾವಾಣಿ ಯಾರ್ದು, ಕನ್ನಡಪ್ರಭ ಯಾರ್ದು. ಆದರೆ ಸುದ್ದಿ ಬಿಡುಗಡೆ ಸುಳ್ಯ ಪತ್ರಿಕೆ ಬೆಳ್ತಂಗಲಿ ಜನ ಇದು ನಮ್ಮ ಪತ್ರಿಕೆ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಅವರ ಸುದ್ದಿ ಇರೋ ಪತ್ರಿಕೆ. ಒಂದು ಆ ಪತ್ರಿಕೆ ಅವರ ಪತ್ರಿಕೆ ಆಗುವುದು ಯಾಕೆ ಅಂತ ಕೇಳಿದರೆ, ನಾವು ಒಂದು ಹುಟ್ಟುವಾಗ ಆಗ್ತೇವೆ, ಮದುವೆ ಅಥವಾ ಶಾಲೆಗೆ ಸೇರಿದಾಗ ಆಗ್ತೇವೆ, ಪ್ರಶಸ್ತಿ ಬಂದಾಗ ಸುದ್ದಿ ಆಗ್ತೇವೆ, ಮದುವೆ ಆದಾಗ ಆಗ್ತೇವೆ, ಉದ್ಯೋಗ ಸೇರಿದಾಗ ಸೇರಿದಾಗ ಆಗ್ತೇವೆ, ನಿವೃತ್ತಿ ಆದಾಗ ಆಗ್ತೇವೆ. ಕೊನೆಯಲ್ಲಿ ಎಲ್ಲಿಯೂ ನಮಗೆ ಕೈಗೆ ಸಿಕ್ಕದೇ ಇದ್ದರೆ ಅವರು ನಿಧನರಾದಾಗ ಅವ್ರ ಸುದ್ದಿಯನ್ನು ಉಚಿತವಾಗಿ ಆಗ್ತೇವೆ. ಅಂದರೆ ಸುದ್ದಿ ಬಿಡುಗಡೆಯನ್ನು ಗೊತ್ತು ನಮಗೆ ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ. ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ನೀವು ಸದಾ ಸುದ್ದಿಯಲ್ಲಿ ಇರ್ತೀರಿ, ಸುದ್ದಿ ನಿಮ್ಮೊಟ್ಟಿಗೆ ಇರ್ತದೆ ಅಂತ ಹೇಳ್ತಾ, ಸುದ್ದಿ ನಿಮ್ಮ ಪತ್ರಿಕೆ, ನಿಮ್ಮ ಚಾನಲ್ ನಿಮ್ಮದು ಅಂತ ಹೇಳ್ತಾ ಇನ್ನು ಮುಂದೆಯೂ ನಿಮ್ಮ ಪತ್ರಿಕೆಯಾಗಿ ಮಾಡಿಕೊಳ್ಳಿ. ನಿರಾಶರಾಗಬೇಡಿ, ಯಾವುದಕ್ಕೂ ನಿರಾಶೆ, ಆಶಾಭಾವನದಿಂದ ಮುಂದುವರಿಯಿರಿ. ನನಗೆ ಇನ್ನೂ ನಾನು ವಯಸ್ಸಾಗ್ತೇನೆ ನೆನೆಸಿಕೊಳ್ತಾ ಇಲ್ಲ. ವಯಸ್ಸು ಅಂತ ನೆನೆಸಿಕೊಂಡ್ರೆ ಆಯಿತು ಅಂತಂದರೆ ನನ್ನ ಮಕ್ಕಳು ಹೇಳ್ತಾರೆ, ಹೋಗಬೇಡ, ನನ್ನಲ್ಲಿ ಕರ್ಕೊಂಡ್ಬರ್ಕೇಳಿ ಆಗ್ತದೆ, ಬರೀ ನೀವು ಪ್ರಾಯ ಆಯ್ತಲ್ಲ ಒಟ್ಟಿಗೆ ಬರ್ತೇನೆ, ಬರಬೇಡ ಅಂತೇಳಿ. ಯಾಕೆಂದರೆ ನನಗೆ ಪ್ರಾಯ ಆಯ್ತು ಅಂತ ನನಗೆ ಹೇಳ್ಕೊಡೋದು ಬೇಡ, ನನಗೆ ಪ್ರಾಯ ಆಗ್ತದೆ, ನನಗೆ ಗೊತ್ತಾಗ್ತದೆ. ನಾನು ಎಷ್ಟು ಸಮಯ ಸಾಮರ್ಥ್ಯದಲ್ಲಿ ಬರ್ತೇನೆ ಅಷ್ಟು ಸಮಯ ಸಾಮರ್ಥ್ಯದಲ್ಲಿ ಬದುಕ್ತೇನೆ ಅಂತ ಹೇಳ್ತಾ, ನಿಮ್ಮೊಟ್ಟಿಗಿದ್ದೇನೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಾಮರ್ಥ್ಯವನ್ನು ವೃದ್ಧಿ ಮಾಡೋ ಶಕ್ತಿ ನಮಗೆ ಬರಲಿ, ನನ್ನ ರಿಪೋರ್ಟ್ಗಳಿಗೆ ಬರಲಿ ಅಂತ ಹೇಳ್ತಾ, ನನ್ನ ಬಳಗಕ್ಕೆ, ಸುದ್ದಿ ಬಳಗಕ್ಕೆ, ಚಾನಲ್ಗೆ ಎಲ್ಲರಿಗೂ ಕೂಡ ನಿಮ್ಮನ್ನು ಶಾಶ್ವತವಾಗಿ ಗುರುಸುವಂಥ ಕೆಲಸದಲ್ಲಿ ಕೈಗೊಳ್ಳಲಿಕ್ಕೆ ಅವರಿಗೆ ಆದೇಶವನ್ನು ಕೊಟ್ಟ ಮೂಲಕ ನಿಮ್ಮ ಜೀವನದ ಅಭಿವೃದ್ಧಿಯಲ್ಲಿ ಒಂದು ಪಾಲ್ದಾರ ಆಗಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ ಮಾಡಿದ್ದು ಭಾಳ ಸಂತೋಷ ಆಗಿದೆ. ನಿಮ್ಮ ಸಂತೋಷ ಸನ್ಮಾನದ ಸಂತೋಷ ಹೇಳಿಕೊಳ್ಳಲಿಕ್ಕೆ ಅಲ್ಲ, ಅದು ಅಷ್ಟು ಸಂತೋಷ ಆಗಿದೆ ಹೇಳ್ತಾ ನಿಮ್ಮೊಟ್ಟಿಗೆ ನಾನಿದ್ದೇನೆ ಅಂತ ಹೇಳ್ತಾ ನನ್ನ ಮಾತಲ್ಲಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.